ಹಲವು ವರ್ಷಗಳಿಂದ ಸುದೀರ್ಘ ಸೇವೆ ಸಲ್ಲಿಸಿ ಮನೆ ಮಾತಾಗಿರುವ ಗ್ರಾಮೀಣ ಬ್ಯಾಂಕ್ ಮರವಂತೆ ಬಡಾಕೆರೆ ವ್ಯವಸಾಯ ಸೇವಾ ಸಹಕಾರಿ ಸಂಘ ಠೇವಣಿಗಳಿಗೆ ಆಕರ್ಷಕ ಬಡ್ಡಿದರ, ಪಡಿತರ ಸಾಮಗ್ರಿಗಳ ಮಾರಾಟ, ಕೃಷಿ ಸಾಲವಾಗಿ ಮಂಗಳ ಕಿಸಾನ್ ಕ್ರೆಡಿಟ್ ಕಾರ್ಡ್, ಶೇಕಡಾ 3 ಬಡ್ಡಿದರದಲ್ಲಿ ಮಧ್ಯಮಾವಧಿ ದೀರ್ಘಾವಧಿ ಸಾಲ, ಕಡಿಮೆ ಬಡ್ಡಿದರದಲ್ಲಿ ಚಿನ್ನಾಭರಣ ಈಡಿನ ಸಾಲ, ಕೃಷಿಯೇತರ ಉದ್ದೇಶಗಳಿಗಾಗಿ ಸುಲಭ ಕಂತುಗಳಲ್ಲಿ ಗೃಹ ನಿರ್ಮಾಣ, ಮನೆ ರಿಪೇರಿ, ವಾಹನ ಖರೀದಿಗಾಗಿ ಸಾಲ ಸೌಲಭ್ಯ ನೀಡಲಾಗುವುದು. ಸ್ವಸಹಾಯ ಗುಂಪುಗಳನ್ನು ರಚಿಸಿ ಠೇವಣಾತಿ ಸಂಗ್ರಹ ಮತ್ತು ಸಾಲಗಳ ವ್ಯವಸ್ಥೆ ಮಾಡಲಾಗುತ್ತದೆ. ಇವತ್ತು ಮಾರಸ್ವಾಮಿಯ ದೇವಸ್ಥಾನದ ಕರ್ಕಾಟಕ ಅಮಾವಾಸ್ಯೆ. ನಾವು ಪ್ರತಿ ವರ್ಷವೂ ಕರ್ಕಾಟಕ ಅಮಾವಾಸ್ಯೆಯು ಭಾಳ ವಿಜೃಂಭಣೆಯಿಂದ ನಡೀತಿತ್ತು. ಈ ವರ್ಷ ಕರೋನಾ ಕಾಲದಿಂದ ಸ್ಥಳೀಯರಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಾರೆ ಜಿಲ್ಲಾಡಳಿತ. ಎಲ್ಲ ಸಾರ್ವಜನಿಕರು ಮಾಸ್ಕನ್ನು ಧರಿಸಿ ಸಾಮಾಜಿಕ ಅಂತರವನ್ನು ಕಾಪಾಡಿ ಕರೋನಾ ನಿಯಮವನ್ನು ಪಾಲಿಸಬೇಕಾಗಿದೆ. ಅದನ್ನು ದೇವರು ಪ್ರತಿ ವರ್ಷವೂ ಸಮುದ್ರ ಸ್ನಾನವನ್ನು ಮಾಡಿ ಹೊಳೆ ಸ್ನಾನವನ್ನು ಮಾಡಿ ದೇವರ ದರ್ಶನ ಮಾಡುವುದು ಪದ್ಧತಿಯಲ್ಲಿ ಇಲ್ಲಿನ ಸಾರ್ವಜನಿಕರು ತುಂಬ ವಿಜೃಂಭಣೆಯಿಂದ ಈ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದರು. ಈ ವರ್ಷ ಹಬ್ಬವನ್ನು ಆಚರಣೆಗೆ ನಿರ್ಬಂಧ ಇರೋದ ಕಾರಣ ಮುಂದಿನ ವರ್ಷ ಶ್ರೀ ದೇವರು ಕರೋನಾ ಮಹಾಮಾರಿಯನ್ನು ಹೋಗಲಾಡಿಸಿ ಸಾರ್ವಜನಿಕರಿಗೆ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಿಸುವಂಥ ಅವಕಾಶ ದೇವರು ಕಲ್ಪಿಸಿಕೊಡಲಿ ಎಂದು ಹೇಳುತ್ತಾ, ಶ್ರೀ ದೇವರ ಅನುಗ್ರಹವನ್ನು ಪಡೆಯುವಂತಾಗಲಿ ಎಂದು ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ.
ನಮಸ್ಕಾರ. ನಾನು ವರಾಹ ಮಹಾಸ್ವಾಮಿಯ ದೇವಸ್ಥಾನದ ಆಡಳಿತಾಧಿಕಾರಿ ಶೋಭಾ ಎಸ್, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ. ಇಂದು ಮರವಂತೆ ವರಾಹ ದೇವಸ್ಥಾನದ ಪೂಜೆ ವಿಧಿವಿಧಾನಗಳು ನಡೀತಾ ಇದೆ. ಆದರೆ ಇದನ್ನು ಜಿಲ್ಲಾಧಿಕಾರಿಯವರ ಆದೇಶದಂತೆ, ಸರ್ಕಾರದ ಆದೇಶದಂತೆ ನಾವು ನೆರವೇರಿಸ್ತಾ ಇದ್ದೀವಿ. ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ ದೇವಸ್ಥಾನ ಆದ್ದರಿಂದ ನಾವು ಕಟ್ಟುನಿಟ್ಟಿನ ನಿಯಮಗಳನ್ನು ಪಾಲಿಸ್ತಾ ಇದ್ದೀವಿ. ಬರುವಂಥ ಭಕ್ತಾದಿಗಳಿಗೆ ದೇವರ ದರ್ಶನವನ್ನು ಮಾಡ್ತಾ ಇದ್ದೀವಿ. ಹಾಗೂ ಬೆಳಗಿನ ಒಂದು ಮಹಾಮಂಗಳಾರತಿ ಹಾಗೂ ಪೂಜಾ ವಿಧಾನಗಳನ್ನು ಈಗಾಗಲೇ ಸಾಂಪ್ರದಾಯಿಕವಾಗಿ ಏನು ನಡ್ಕೊಂಡು ಬಂದಿದೆ ಆ ರೀತಿಯಾಗಿ ಮಾಡಿ ಮುಗಿಸಲಾಗಿದೆ. ಈಗ ಸಾಮಾಜಿಕ ಅಂತರದಿಂದ ಹಾಗೂ ಸ್ಯಾನಿಟೈಸರ್ ಬಳಕೆಯಿಂದ ಗ್ಯಾಪ್ನಲ್ಲಿ ಜನರಿಗೆ ದರ್ಶನವನ್ನು ನೀಡಿ ಕಳಿಸ್ತಾ ಇದ್ದೀವಿ. ಹಲವು ವರ್ಷಗಳಿಂದ ಸುದೀರ್ಘ ಸೇವೆ ಸಲ್ಲಿಸಿ ಮನೆ ಮಾತಾಗಿರುವ ಗ್ರಾಮೀಣ ಬ್ಯಾಂಕ್ ಮರವಂತೆ ಬಡಾಕೆರೆ ವ್ಯವಸಾಯ ಸೇವಾ ಸಹಕಾರಿ ಸಂಘ ಠೇವಣಿಗಳಿಗೆ ಆಕರ್ಷಕ ಬಡ್ಡಿದರ, ಪಡಿತರ ಸಾಮಗ್ರಿಗಳ ಮಾರಾಟ, ಕೃಷಿ ಸಾಲವಾಗಿ ಮಂಗಳ ಕಿಸಾನ್ ಕ್ರೆಡಿಟ್ ಕಾರ್ಡ್, 3% ಬಡ್ಡಿದರದಲ್ಲಿ ಮಧ್ಯಮಾವಧಿ ದೀರ್ಘಾವಧಿ ಸಾಲ, ಕಡಿಮೆ ಬಡ್ಡಿದರದಲ್ಲಿ ಚಿನ್ನಾಭರಣ ಈಡಿನ ಸಾಲ, ಕೃಷಿಯೇತರ ಉದ್ದೇಶಗಳಿಗಾಗಿ ಸುಲಭ ಕಂತುಗಳಲ್ಲಿ ಗೃಹ ನಿರ್ಮಾಣ, ಮನೆ ರಿಪೇರಿ, ವಾಹನ ಖರೀದಿಗಾಗಿ ಸಾಲ ಸೌಲಭ್ಯ ನೀಡಲಾಗುವುದು. ಸ್ವಸಹಾಯ ಗುಂಪುಗಳನ್ನು ರಚಿಸಿ ಠೇವಣಾತಿ ಸಂಗ್ರಹ ಮತ್ತು ಸಾಲಗಳ ವ್ಯವಸ್ಥೆ ಮಾಡಲಾಗುತ್ತದೆ. ಉಡುಪಿ ಸವಿರುಚಿ ಫ್ಯಾಮಿಲಿ ರೆಸ್ಟೋರೆಂಟ್ ನುರಿತ ಪಾಕತಜ್ಞರಿಂದ ವಿವಿಧ ಬಗೆಯ ತಿಂಡಿ ತಿನಿಸು ಹಾಗೂ ರುಚಿಯಾದ ದಕ್ಷಿಣ ಭಾರತ, ಉತ್ತರ ಭಾರತದ ಖಾದ್ಯಗಳು ಮತ್ತು ತಿನಿಸುಗಳು ಹಾಗೂ ಶುಭ ಸಮಾರಂಭಗಳಿಗೆ ವೆಜ್ ಕ್ಯಾಟರಿಂಗ್ ಸೌಲಭ್ಯ. ಬನ್ನಿ, ಒಮ್ಮೆ ಭೇಟಿ ಕೊಡಿ, ರುಚಿಯಾದ ತಿಂಡಿ ತಿನಿಸುಗಳನ್ನ ಸವಿಯಿರಿ. ಮಾರುತಿ ಕಾಂಪ್ಲೆಕ್ಸ್, ಸರ್ಕಾರಿ ಆಸ್ಪತ್ರೆಯ ಎದುರುಗಡೆ, ಮರವಂತೆ. ನಾನು ಡಾಕ್ಟರ್ ರತ್ನಾಕರ್ ಹೆಬ್ಬಾರ್ ಅಂತ. ಸುಮಾರು 45 ವರ್ಷದಿಂದ ನಾನು ಮರವಂತೆಯಲ್ಲಿ ವೈದ್ಯಕೀಯ ವೃತ್ತಿಯನ್ನು ಮಾಡ್ತಾ ಇದ್ದೇನೆ. ನಾನು ಕಳೆದ ಬಾರಿ ಇಲ್ಲಿ ವರಹ ಸ್ವಾಮಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ಯಾದಿಯಲ್ಲಿ ನಾನು ಇದ್ದಿದ್ದೆ. ಈ ಸಾರಿಯೂ ಅರ್ಜಿ ಹಾಕಿದ್ದೇನೆ, ಇನ್ನೂ ಆಗಲಿಲ್ಲ ನಮ್ಮ ಇದು. ಇಲ್ಲಿ ಪ್ರತಿ ವರ್ಷ ಕರ್ಕಾಟಕ ಅಮಾವಾಸ್ಯೆ ಅಂಥೇಳಿ ಹೇಳಿದರೆ ಆಟಿ ಅಮಾವಾಸ್ಯೆ, ಇದು ಭಾಳ ವಿಜೃಂಭಣೆಯಿಂದ ನಡೀತಾ ಇತ್ತು. ಈ ಕೊರೋನಾ ಕಾರಣದಿಂದಾಗಿ ಈಗ 2 ವರ್ಷ ಆಯಿತು. ಈ ಜನಸಂಖ್ಯೆ ಭಾಳ ಕಡಿಮೆ. ಇಲ್ಲದೇ ಇದ್ದರೆ ಬೆಳಿಗ್ಗೆ 4 ಗಂಟೆಯಿಂದ ಸಮುದ್ರದಲ್ಲಿ ಸ್ನಾನ, ನಂತರ ಹೊಳೆಯಲ್ಲಿ ಸ್ನಾನ, ನಂತರ ಭಕ್ತಾದಿಗಳು ಸಾವಿರ ಸಂಖ್ಯೆಯಲ್ಲಿ ಬಂದು ಇಲ್ಲಿ ದೇವರ ದರ್ಶನ ಪಡೆದು ಹೋಗ್ತಾಯಿದ್ರು. ಈ ಸಾರಿ ಭಾಳ ಕಮ್ಮಿ ಅಂದರೆ ಭಾಳ ಕಮ್ಮಿ ಇದೆ ಜನ, ಆಯಿತಾ. ಭಾಳ ವಿಶೇಷ ಅಂಥೇಳಿ ಹೇಳಿದರೆ ನಮ್ಮ ವರಹ ದೇವರು ಈ ಮಳೆಯ ದೇವರು ಅಂಥೇಳಿ ಹೇಳ್ತಾರೆ. ಈ ಮಳೆಗಾಲದಲ್ಲಿ ಆಗುವ ಅಮಾವಾಸ್ಯೆಗೆ ಮೀನುಗಾರರಿಂದ ಹಿಡಿದು ಬೇಸಾಯಗಾರರಿಂದ ಹಿಡಿದು ಪ್ರತಿಯೊಬ್ಬರು ಬಂದು ದೇವರ ಹತ್ರ ಪ್ರಾರ್ಥನೆ ಮಾಡಿ ಹೋಗ್ತಾರೆ. ಮಳೆ ದೇವರು ಮತ್ತು ಮೀನಿನ ದೇವರು ಆದ್ದರಿಂದ ಇವರು ಸಹ ಮೀನುಗಾರರು ಸಹ ಇಲ್ಲಿ ಬಂದು ದೇವರಿಗೆ ಸುಮಾರು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ. ಫೆಬ್ರವರಿ ಮತ್ತು ಮಾರ್ಚ್ 2 ತಿಂಗಳಿನಲ್ಲಿಯೂ ಅಭಾರಿ ಆಗಿದೆ. ಈ ಸಾರಿ 2 ಅಭಾರಿ ಆಗಿದೆ ಹರಕೆ ಇದರ ಪ್ರಕಾರ. ಪ್ರತಿ ವರ್ಷ ಆಗ್ತಾ ಇರುತ್ತೆ ಹಾಗೆ. ಅಭಾರಿ ಅಂಥೇಳಿ ಹೇಳಿದರೆ ದೇವರ ಪಶ್ಚಿಮ ಪೂರ್ವ ದಿಕ್ಕಿನಲ್ಲಿ ಇರುವ ಹೊಳೆಗೆ ಸಾಧಾರಣ 7 ಬುಟ್ಟಿ ಅನ್ನವನ್ನು ಹಾಕ್ತಾರೆ. ಇಲ್ಲಿ ಮೊಸಳೆ ಬಂದು ಅದನ್ನು ತಿನ್ನತ್ತೆ ಅಂತ ಹೇಳುವ ಪ್ರತೀತಿ ಇದೆ, ಅದು ಒಂದು ಇದೆ. ಮತ್ತು ಇಲ್ಲಿ ರಂಗಪೂಜೆ ಅಂಥೇಳಿ ಅದು ಭಾಳ ಅಪರೂಪ ಆಗ್ತಾಯಿದೆ ಈಗ. ರಂಗಪೂಜೆ ಮಾಡಿಸೋರು ಭಾಳ ಕಡಿಮೆ, ಸಾಧಾರಣ 1 ಲಕ್ಷ ರೂಪಾಯಿವರೆಗೆ ಖರ್ಚು ಬರುತ್ತೆ ರಂಗಪೂಜೆಗೆ. ಮತ್ತು ಇಲ್ಲಿ ಹತ್ತಿರದಲ್ಲಿ ಗಂಗಾಧರ ದೇವಸ್ಥಾನ ಇದೆ, ಅದು ಇದಕ್ಕಿಂತ ಪುರಾತನವಾದದ್ದು. ಅಲ್ಲಿನ ಐತಿಹ್ಯ ಅಂದರೆ ಮೊದಲು ಗಂಗಾಧರ ದೇವಸ್ಥಾನ, ಅದ ನಂತರ ಈ ಮಹಾರಾಜ ಸ್ವಾಮಿ ದೇವಸ್ಥಾನ.
ಇಲ್ಲಿ ವಿಷ್ಣುವಿನ 3 ಅವತಾರದ ದೇವಸ್ಥಾನ ಒಂದೇ ಇದರಲ್ಲಿ ಇದೆ ಆಯಿತಾ. ಒಂದೇ ಗರ್ಭಗುಡಿಯಲ್ಲಿ 3 ಬಾಗಿಲು ಮಾಡಿ ಹಾಕಿದ್ದಾರೆ ಆಯಿತಾ. ಇಲ್ಲಿ ವರಹ, ವಿಷ್ಣು ಮತ್ತು ನಾರಸಿಂಹ 3 ದೇವರು ಇದೆ. ಇಲ್ಲಿ ಜನ ಸಂಖ್ಯೆ ಭಾಳ ಬರ್ತಾ ಇದ್ದಾರೆ. ಆಟಿ ಅಮಾವಾಸ್ಯೆ ಭಾಳ ವಿಶೇಷ. ನಾನು ಸತೀಶ್ ಶೇಟ್ ಗುಡ್ಡೆಂಗಡಿಯಿಂದ ಕಳೆದ ಸುಮಾರು ಸಣ್ಣ ಪ್ರಾಯದಿಂದ ನಾನು ಪ್ರತಿ ವರ್ಷವೂ ಈ ಹಬ್ಬಕ್ಕೆ ಬರ್ತಾಯಿದ್ದೆ. ಆದರೆ ಈಗ ಒಂದು 2 ವರ್ಷದಿಂದ ಕೊರೋನಾದಿಂದ ಹಬ್ಬದ ಒಂದು ಸರ್ಕಾರದ ಒಂದು ವಿನಿಯಮ ಸರ್ಕಲ್ನಿಂದ ಹಬ್ಬ ಆಗ್ತಾ ಇರಲಿಲ್ಲ. ಆದರೆ ಈ ವರ್ಷ ಸ್ವಲ್ಪ ಸಡಿಲಿಕೆ ಕೊಟ್ಟು ಸ್ಥಳೀಯ ವ್ಯಕ್ತಿಗಳಿಗೆ ಮಾತ್ರ ಒಂದು ದರ್ಶನಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಆದರೆ ವಿಶೇಷ ವಿಜೃಂಭಣೆಗೆ ನಡೆಯುವಂಥ ಇದೊಂದು ಹಬ್ಬ, ಲಕ್ಷಗಟ್ಟಲೆ ಜನ ಸೇರುವಂಥ ಹಬ್ಬ. ಆದರೆ ಈ ವರ್ಷ ಕಳೆದ 2 ವರ್ಷದಿಂದ ಭಾಳ ನೀರಸವಾಗಿ ನಡೀತಾ ಇದೆ. ಶಕ್ತಿಯುತವಾದ ಒಂದು ಸ್ಥಳ ನಮ್ಮ ಭಾರತ ದೇಶದಲ್ಲಿ ಈ ಥರದ ಒಂದು ರಮಣೀಯವಾದ ಸ್ಥಳ ಇದು ಎಲ್ಲೂ ಇಲ್ಲ. ಒಂದು ಕಡೆ ಸಮುದ್ರ, ಒಂದು ಕಡೆ ಹೊಳೆ, ಹಾಗೂ ಮಧ್ಯದಲ್ಲಿ ಹಾದು ಹೋಗುವಂತಹ ಒಂದು ರಮಣೀಯ ಹೈವೇ. ಈ ಒಂದು ಸ್ಥಳದ ಒಂದು ಅಭಿವೃದ್ಧಿಗೆ ಸರ್ಕಾರದವರು ಕೂಡ ಒಂದು ಸ್ಪಂದಿಸಬೇಕು. ಇದರ ಬೇಕಾದಂಥ ಮೂಲಭೂತ ಸೌಕರ್ಯಗಳಿಗೆ ಸರ್ಕಾರದವರು ಒಂದು ಸಹಕಾರ ನೀಡಬೇಕು. ಇದೊಂದೊಂದು ಪ್ರವಾಸಿ ತಾಣವಾಗಿ ನಡೆಸಬೇಕು. ಈ ಸ್ಥಳದ ಒಂದು ಅಭಿವೃದ್ಧಿಗೆ ಒಂದು ಸಹಕಾರ ನೀಡಬೇಕಂತ ಈ ಮೂಲಕ ಕೇಳ್ಕೊಳ್ತಿದ್ದೇನೆ. ಹಾಗೂ ಶಕ್ತಿಯುತವಾದ ಒಂದು ಸ್ಥಳ, ವಿಷ್ಣುವಿನ 3 ಅವತಾರದ ಒಂದೇ ಕ್ಷೇತ್ರದಲ್ಲಿ ಒಟ್ಟಿಗೆ ಒಂದೇ ಗುಡಿಯಲ್ಲಿರುವಂತಹ ದೇವಸ್ಥಾನ ಇಲ್ಲಿ ನಮ್ಮ ಭಾರತದಲ್ಲಿ ಎಲ್ಲಿಯೂ ಇಲ್ಲ. ಇದು ನಮ್ಮ ಒಂದು ದೇಶದ ವಿಶೇಷವಾದ ಒಂದು ಕ್ಷೇತ್ರ. ಇದು ಒಂದು ಮಳೆ ದೇವರಂದಾಗೆ ನಾವು ಬೇಡ್ಕೊಂಡಾಗ ಮಳೆಯಿಂದ ಇಲ್ಲಿ ಬೆಳೆಗಳಿಗೆ ಆಗುವ ತೊಂದರೆಗಳಿಗೆ ಮಳೆ ಕಡಿಮೆ ಆದಾಗ ಬೇಡ್ಕೊಂಡ್ರೆ ಮಳೆ ನೀಡುವಂಥದ್ದು, ಅತಿವೃಷ್ಟಿ ಆದಾಗ ಮಳೆ ನಿಲ್ಲುವಂತಹ ಒಂದು ಪ್ರಾರ್ಥನೆ ಕೂಡ ಈ ದೇವರು ನಡೆಸಿಕೊಡ್ತಾನೆ. ನಮ್ಮ ಬೇಡಿಕೆಗೆ ಇಷ್ಟಾರ್ಥಗಳನ್ನು ಈಡೇರಿಸ್ತಾನೆ. ಒಂದು ಶಕ್ತಿಯುತವಾದ ಸ್ಥಳ ಅಂತ ನಾಳೆ ಕೇಳಿ ಬಯಸ್ತೇನೆ. ಮತ್ತು ಒಂದು ಸುಂದರವಾದ ಪ್ರವಾಸಿ ತಾಣ ಕೂಡ ಆಗಿದೆ ಅಂತ ನಾನು ಹೇಳಿಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ. ಎಲ್ರಿಗೂ ನಮಸ್ಕಾರ. ನಾನು ತಹಶೀಲ್ದಾರ್ ಬೈಂದೂರು ಶೋಭಾಲಕ್ಷ್ಮಿ ಮಾತಾಡ್ತಾ ಇದ್ದೀನಿ. ಇವತ್ತಿನ ದಿವಸ ನಮ್ಮ ಮರವಂತೆ ವರ ಮಹಾರಾಜ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ವಿಶೇಷ ಪೂಜೆ ಕರ್ಕಟ ಅಮಾವಾಸ್ಯೆ ದಿನದಂದು ಮಾಡ್ತಾ ಇದ್ದೀವಿ. ಇದರಲ್ಲಿ ಈಗಾಗಲೇ ಸೂಕ್ತ ಬಂದೋಬಸ್ತ್ ಮಾಡಿಕೊಂಡು ಕೋವಿಡ್ ಪಾಲನೆ ಮಾಡಿಕೊಂಡು ಎಲ್ರಿಗೂ ಕೂಡ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಬಳಕೆ ಮಾಡಿಕೊಂಡು ದೇವಸ್ಥಾನದಲ್ಲಿ ದರ್ಶನಕ್ಕೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದೀವಿ ಅಂತೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಲವು ವರ್ಷಗಳಿಂದ ಸುದೀರ್ಘ ಸೇವೆ ಸಲ್ಲಿಸಿ ಮನೆ ಮಾತಾಗಿರುವ ಗ್ರಾಮೀಣ ಬ್ಯಾಂಕ್ ಮರವಂತೆ ಬಡಾಕೆರೆ ವ್ಯವಸಾಯ ಸೇವಾ ಸಹಕಾರಿ ಸಂಘ ಠೇವಣಿಗಳಿಗೆ ಆಕರ್ಷಕ ಬಡ್ಡಿದರ, ಪಡಿತರ ಸಾಮಗ್ರಿಗಳ ಮಾರಾಟ, ಕೃಷಿ ಸಾಲವಾಗಿ ಮಂಗಳ ಕಿಸಾನ್ ಕ್ರೆಡಿಟ್ ಕಾರ್ಡ್, 3% ಬಡ್ಡಿದರದಲ್ಲಿ ಮಧ್ಯಮಾವಧಿ ದೀರ್ಘಾವಧಿ ಸಾಲ, ಕಡಿಮೆ ಬಡ್ಡಿದರದಲ್ಲಿ ಚಿನ್ನಾಭರಣ ಈಡಿನ ಸಾಲ, ಕೃಷಿಯೇತರ ಉದ್ದೇಶಗಳಿಗಾಗಿ ಸುಲಭ ಕಂತುಗಳಲ್ಲಿ ಗೃಹ ನಿರ್ಮಾಣ, ಮನೆ ರಿಪೇರಿ, ವಾಹನ ಖರೀದಿಗಾಗಿ ಸಾಲ ಸೌಲಭ್ಯ ನೀಡಲಾಗುವುದು.
ಸ್ವಸಹಾಯ ಗುಂಪುಗಳನ್ನು ರಚಿಸಿ ಠೇವಣಾತಿ ಸಂಗ್ರಹ ಮತ್ತು ಸಾಲಗಳ ವ್ಯವಸ್ಥೆ ಮಾಡಲಾಗುತ್ತದೆ. ಉಡುಪಿ ಸವಿರುಚಿ ಫ್ಯಾಮಿಲಿ ರೆಸ್ಟೋರೆಂಟ್ ನುರಿತ ಪಾಕತಜ್ಞರಿಂದ ವಿವಿಧ ಬಗೆಯ ತಿಂಡಿ ತಿನಿಸು ಹಾಗೂ ರುಚಿಯಾದ ದಕ್ಷಿಣ ಭಾರತ, ಉತ್ತರ ಭಾರತದ ಖಾದ್ಯಗಳು ಮತ್ತು ತಿನಿಸುಗಳು ಹಾಗೂ ಶುಭ ಸಮಾರಂಭಗಳಿಗೆ ವೆಜ್ ಕ್ಯಾಟರಿಂಗ್ ಸೌಲಭ್ಯ. ಬನ್ನಿ, ಒಮ್ಮೆ ಭೇಟಿ ಕೊಡಿ. ರುಚಿಯಾದ ತಿಂಡಿ ತಿನಿಸುಗಳನ್ನ ಸವಿಯಿರಿ. ಮಾರುತಿ ಕಾಂಪ್ಲೆಕ್ಸ್, ಸರ್ಕಾರಿ ಆಸ್ಪತ್ರೆಯ ಎದುರುಗಡೆ, ಮರವಂತೆ.